ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಹಾಗೂ ಮಲೇರಿಯಾ ಕಾಯಿಲೆ ಮನೆ ಮನೆ ತಲುಪಿಸಿದ್ದೇ ಕಾಂಗ್ರೆಸ್ ಸಾಧನೆ ಅಂತ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಆರೋಪಿಸಿದರು. ಈ ಕುರಿತು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರ ವ್ಯಾಪ್ತಿಯಲ್ಲಿ ಮಲೇರಿಯಾ ಹಾಗೂ ಡೆಂಗ್ಯೂ ಕಾಯಿಲೆಯಿಂದ ಜನತೆ ತನ್ನ ಜೀವನವನ್ನು ಕಳೆದುಕೊಳ್ಳಬೇಕಾಗುತ್ತಿತ್ತು. ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡದೆ ಪಾಲಿಕೆ ಜನರ ಆರೋಗ್ಯದ ಬಗ್ಗೆ ತೀವ್ರ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಆರೋಪಿಸಿದರು. ಒಂದು ಬೇಜವಾಬ್ದಾರಿ ಕಾಂಗ್ರೆಸ್ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಆಡಳಿತದಲ್ಲಿ ಇದ್ದಂತಹ ಮಹಾನಗರ ಪಾಲಿಕೆ ಬೇಜವಾಬ್ದಾರಿಯ ವರ್ತನೆ ಮತ್ತು ಆಗಿನ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ವರ್ತನೆ. ರಾಜ್ಯ ಸರ್ಕಾರದವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮೂಲಕ ಇವರಿಗೆ ಸಂಬಳ ಕೊಟ್ಟಿದ್ರು, ಆಗ್ತಿತ್ತು. ಮಂಗಳೂರು ಮಹಾನಗರ ಪಾಲಿಕೆ ಇರುವಂತಹ ಕಾಂಗ್ರೆಸ್ನ ಆಡಳಿತದ ಮೇಯರ್ ಇರ್ಬೋದು, ಎಲ್ಲರ ಅಧಿಕಾರಿಗಳಿರ್ಬೋದು, ಸರ್ಕಾರವನ್ನು ಕೇಳಿದ್ರೆ ಸರಿಯಾಗಿ ಅದನ್ನು ಫಾಲೋ ಮಾಡಿದ್ರೆ ಕೊಡ್ತಿದ್ರು. ಏನೋ ಯಾವುದಂತ ಮಾಡಲಿಲ್ಲ. ಪಿಕ್ ಟೈಮ್ ಅಲ್ಲಿ ಚೇಂಜ್ ಮಾಡಿದ ಕಾರಣಕ್ಕೆ ನಾವು ಈ ಕಷ್ಟವನ್ನು ಅನುಭವಿಸಬೇಕು. ಇನ್ನು ತುಂಬೆ ವೆಂಟೇಟ್ ಡ್ಯಾಂ 7 ಮೀಟರ್ ನೀರು ನಿಲ್ಲಿಸಲು ತೆಗೆದುಕೊಳ್ಳಬೇಕಾದ ಕ್ರಮ ಪಾಲಿಸಲು ಪಾಲಿಕೆ ಮತ್ತು ಹಿಂದಿನ ಕಾಂಗ್ರೆಸ್ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ದೂರಿದ್ರು. ತುಂಬೆ ವೆಂಟೇಟ್ ಡ್ಯಾಮಿಗೆ ಅವರು ದುಡ್ಡನ್ನ ಅನುದಾನವನ್ನು ಮೀಸಲಿಟ್ಟಿದ್ರು. 7 ಮೀಟರ್ ಅಷ್ಟು ತನಕ ನಾವು ನೀರನ್ನ ನಿಲ್ಲಿಸಲಿಕ್ಕೆ ಅವಕಾಶ ಉಂಟು. 7 ಮೀಟರ್ ಅಷ್ಟು ನೀರನ್ನ ನಿಲ್ಲಿಸಲಿಕ್ಕೆ ನಮಗೆ ಅವಕಾಶ ಉಂಟು. ಆದ್ರೆ ನಾವು ನಿಲ್ಲಿಸುವುದು ಅಲ್ಲಿ 5.5-6 ಮೀಟರ್ ಅಷ್ಟು ಮಾತ್ರ ನೀರನ್ನು ನಿಲ್ಲಿಸ್ತೇವೆ. ಯಾಕಂದ್ರೆ ಸ್ವಲ್ಪ 7 ಮೀಟರ್ ನಿಲ್ಲಿಸಿದ್ರೆ ತುಂಬಾ ಕೆಳಗೆ ಮುಳುಗಡೆ ಆಗ್ತದೆ. ನೀರಿನ ಒಂದು ಕೆಲವು ಹಲವಾರು ಎಕರೆಗಳಷ್ಟು ಜಾಗ ಮುಳುಗಡೆ ಆಗ್ತದೆ. ಮತ್ತು ಅವರಿಗೆ ನಾವು ಏನು ಅದಕ್ಕೋಸ್ಕರ ದುಡ್ಡು ಕೊಡಬೇಕಾಗ್ತದೆ. ಯಾವುದು ಲ್ಯಾಂಡ್ ಎಕ್ವೈರ್ ಮಾಡಿದ್ರೆ ಅದು ಯಾರಿಗೆ ಇದು ಹೋಗ್ತದೆ, ಜಾಗ ಕಳೆದುಕೊಳ್ತಾರೆ ನೀರಿನ ಮುಳುಗಡೆಯಿಂದಾಗಿ. ಅವರಿಗೆ ಒಂದು ಸಾಧಾರಣ ಸುಮಾರು 120 ಕೋಟಿಯಷ್ಟು ಹಣವನ್ನ ನಾವು ನೀಡಬೇಕಾಗ್ತದೆ. ಈ ವೇಳೆ ಬಿಜೆಪಿ ಮುಖಂಡ ರಣದೀಪ್ ಕಾಂಚನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.